ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಈರುಳ್ಳಿ ಕತ್ತರಿಸುವಾಗ ಕಣ್ಣಿನಲ್ಲಿ ನೀರು ಬಾರದಂತೆ ಏನು ಮಾಡಬೇಕೆಂಬ ಟ್ರಿಕ್ಸ್ ಹೇಳಿಕೊಡುತ್ತೇನೆ. ಈರುಳ್ಳಿ ಕತ್ತರಿಸುವಾಗ ಅದರಿಂದ ಬಿಡುಗಡೆಯಾಗುವ ಪ್ರೊಪೆನಥಿಯೋಲ್ ಎಸ್ ಆಕ್ಸೈಡ್ ಎಂಬ ಅನಿಲ ರೂಪದ ಆಮ್ಲ ಕಣ್ಣೀರು ಬರುವಂತೆ ಮಾಡುತ್ತದೆ. ಕಣ್ಣೀರು ಬಾರದಂತೆ ಈರುಳ್ಳಿ ಕತ್ತರಿಸುವ ವಿಧಾನವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಈರುಳ್ಳಿ ಹಚ್ಚುವಾಗ ಅದರ ಸಮೀಪದಲ್ಲಿ ಒಂದು ಕ್ಯಾಂಡಲ್ ಅನ್ನು ಉರಿಸಿಟ್ಟುಕೊಳ್ಳಿ. ಈರುಳ್ಳಿಯಲ್ಲಿ ಬರುವ ಆಮ್ಲವನ್ನು ಕ್ಯಾಂಡಲ್ನ ಜ್ವಾಲೆ ಹೀರಿಕೊಂಡು ಕಣ್ಣೀರು ಬರುವುದನ್ನು ಕಡಿಮೆ ಮಾಡುತ್ತದೆ. ಬಾಯಲ್ಲಿ ಬ್ರೆಡ್ಡಿನ ತುಂಡನ್ನು ಇಟ್ಟುಕೊಂಡು ಈರುಳ್ಳಿ ಕತ್ತರಿಸಿ. ಕಣ್ಣಿಗೆ ತಲುಪಲು ಯತ್ನಿಸುತ್ತಿರುವ ಆಮ್ಲವನ್ನು ಬ್ರೆಡ್ ಹೀರಿಕೊಳ್ಳುತ್ತದೆ. ಈರುಳ್ಳಿಯನ್ನು 10 ನಿಮಿಷ ಫ್ರಿಡ್ಜಿನಲ್ಲಿ ಇರಿಸಿ ನಂತರ ಕತ್ತರಿಸಿ. ಇದರಿಂದ ಕತ್ತರಿಸುವಾಗ ಆಗುವ ಆಮ್ಲದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಹರಿತವಾದ ಚಾಕುವಿನಿಂದ ಈರುಳ್ಳಿ ಕತ್ತರಿಸಿದರೆ ಈರುಳ್ಳಿಯ ಕೋಶಗಳಿಗೆ ಕಡಿಮೆ ಹಾನಿಯಾಗಿ ಬಿಡುಗಡೆಯಾಗುವ ಆಮ್ಲದ ಪ್ರಮಾಣವು ಕಡಿಮೆಯಾಗುತ್ತದೆ. ಈರುಳ್ಳಿಯನ್ನು ಅರ್ಧ ಗಂಟೆ ಮೈಕ್ರೋವೇವ್ನ ಒಳಗಡೆ ಇಟ್ಟು ಕತ್ತರಿಸುವುದರಿಂದ ಆಮ್ಲದ ಪ್ರಮಾಣ ಕಡಿಮೆಯಾಗುತ್ತದೆ. ಈರುಳ್ಳಿಯನ್ನು ತಣ್ಣೀರಿನಲ್ಲಿ ಒದ್ದೆ ಮಾಡಿ ಕತ್ತರಿಸುವುದರಿಂದ ಕಣ್ಣೀರು ಬಾರದಂತೆ ಮಾಡಬಹುದು. ಚಾಕುವಿಗೆ ನಿಂಬೆ ರಸ ಹಚ್ಚಿ ಈರುಳ್ಳಿ ಕತ್ತರಿಸುವುದರಿಂದಲೂ ಕಣ್ಣೀರು ಬಾರದಂತೆ ಮಾಡಬಹುದು. ಈ ಟ್ರಿಕ್ಸ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ಹೊಸ ಟ್ರಿಕ್ಸ್ ಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ನಮ್ಮ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.